ಹಾಯ್ ನಾವು ವೀಕ್ಷಕರಿಗೆ ಇದು ನಮ್ಮ ಡಿವಿ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ವೀಣಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರು ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕಲ್ವ. ಹಾಯ್ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಓಕೆ ಸರ್, ಚೆನ್ನಾಗಿದ್ದೀರಾ? ಓಕೆ, ಏನು ಸ್ಪೆಷಲ್ ಇವತ್ತು ನಮಗೂ? ಇವತ್ತು ಕಾಯಿ ಹೋಳಿಗೆ ಮತ್ತು ಸಾಬುದಾನಿ ವಡೆ ಮಾಡಿ. ಕಾಯಿ ಹೋಳಿಗೆ, ಹೋಳಿಗೆಗೆ ಕಾಯಿ ಹಾಕಿ ಕಾಯಿ ಹೋಳಿಗೆ. ಕಾಯಿ ಓಕೆ, ಹೆಸರಿಗೆ ಕಾಯಿ ಹೋಳಿಗೆ. ಕಾಯಿ ಹೋಳಿಗೆ. ಓಕೆ, ಇನ್ನೊಂದು ಸಾಬುದಾನ. ಸಾಬುದಾನ ಬಟಾಟೆ ಎಲ್ಲ ಹಾಕಿ ಮಾಡೋದು. ಬಟಾಟೆ ಸಾಬುದಾನ ವಡೆ ಮಾಡೋದು. ವಡೆನಾ? ಓಕೆ, ಒಂದು ವಡೆ ಇನ್ನೊಂದು ಹೋಳಿಗೆ. ಅದು ಹೋಳಿಗೆ ಸ್ವೀಟ್ ಇರುತ್ತಾ ಅಂತಲ್ಲ? ಸ್ವೀಟ್ ಹೋಳಿಗೆ ಇರುತ್ತಲ್ಲ. ಅದು ಕಡಲೆಬೇಳೆ ಹೋಳಿಗೆ, ಇದು ತೆಂಗಿನಕಾಯಿ ಹಾಕಿ ಹೋಳಿಗೆ. ಓಕೆ, ಚೆನ್ನಾಗಿರ್ಬೋದು. ಓಕೆ, ಎರಡರ ಹೋಳಿಗೆ ಅಡುಗೆ ಹೋಗುವ. ಓಕೆ ಸರ್, ಅಡುಗೆ ಮನೆ ಬಂದೈತಲ್ಲ. ಈಗ ಫಸ್ಟಿಗೆ ನೀವು ಕಾಯಿ ಹೋಳಿಗೆ ಮಾಡುವ ಅಂದರೆ ಇಟ್ಕೊಂತ ಉಂಟಲ್ಲ. ಹೌದು. ಓಕೆ, ಏನು ತಗೊಂಡಿದ್ದೀರಾ? ಕಾಯಿ ಹೋಳಿಗೆ ಫಸ್ಟಿಗೆ ಕಾಯಿ ಬೇಕು, ಕಾಯಿ ಮತ್ತು ಬೆಲ್ಲ ಮತ್ತು ಏಲಕ್ಕಿ ಹಾಕಬೇಕು. ಅದು ಅಂದರೆ ಫಸ್ಟು ಕಾಯಿ ಮತ್ತು ಬೆಲ್ಲನ ಗ್ರೈಂಡ್ ಮಾಡಬೇಕು. ಅದು ಸ್ವಲ್ಪ ನೀರಾದರೆ ಸ್ವಲ್ಪ ಗಟ್ಟಿ ಇದು ಬಿಸಿ ಮಾಡಿ ಇದು ಮಾಡಬೇಕಷ್ಟೇ. ಇಲ್ಲಾಂದರೆ ಅದು ಬೆಲ್ಲ ಇದು ಒಟ್ಟಿಗೆ ಹಾಕುವಾಗ ನೀರು ಆಗ್ತದೆ. ಸ್ವಲ್ಪ ಡ್ರೈ ಮಾಡಬೇಕು, ಇದು ಮಾಡಬೇಕು, ಬಿಸಿ ಮಾಡಬೇಕು. ಫಸ್ಟಿಗೆ ಹಾಗಾದರೆ ಈಗ ಎಂತ ಮಾಡಬೇಕು? ಇದು ಮಿಕ್ಸಿ ಹಾಕಬೇಕು, ಬೆಲ್ಲ ಮತ್ತು ಕಾಯಿ. ಮತ್ತು ಇದು ಮೈದಾ ಹಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಬೇಕು. ನಾನೀಗ ರೆಡಿ ಮಾಡಿ ತಂದಿದ್ದೇನೆ. ಅಂದರೆ ಅದು ಅಂದರೆ ಒಂದು 20 ನಿಮಿಷ ಆದರೂ ಬೇಕು ಕಲಸಿ ಇಡಬೇಕು ಹಿಟ್ಟು. ಮೈದಾ ಹಿಟ್ಟು. ಇದು ಇದು ಇಷ್ಟು ಥರ ಯೆಲ್ಲೋ ಕಲರ್ ಬರುತ್ತಾ ಹೇಗೆ? ಅಂದ ಅರಿಶಿಣ ಸ್ವಲ್ಪ ಹಾಕಿದ್ದೇನೆ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಓಕೆ, ನಾವೀಗ ಏನು ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ರೆಡಿ ಇರ್ತಲ್ಲ. ಹಾಗಾದರೆ ನಿಮಗೆ ಫಸ್ಟಿಗೆ ಮಿಕ್ಸ್ ಬೇಕಲ್ಲ? ಮಿಕ್ಸಿ. ಓಕೆ, ಸಾಧಾರಣ 1 ಕಪ್ಪಿನಷ್ಟು ಅಲ್ಲ? ಹೌದು. ಆಮೇಲೆ ಬೆಲ್ಲ ಏಲಕ್ಕಿನ ಹಾಕಿದ್ದೇನೆ. ಏಲಕ್ಕಿ ಹಾಕಿದ್ರಾ? ಪರಿಮಳಕ್ಕೆ. ಈಗ ಗ್ರೈಂಡ್ ಮಾಡಿ. ಇದಕ್ಕೆ ಬೇರೆ ಏನು ಆ್ಯಡ್ ಮಾಡಲಿಕ್ಕೆ ಇಲ್ಲ? ಓಕೆ, ಅದೇ ಏಲಕ್ಕಿ ಮಾತ್ರ. ಏಲಕ್ಕಿ, ಬೆಲ್ಲ, ತೆಂಗಿನಕಾಯಿ ಇಷ್ಟನ್ನು ಈಗ ಗ್ರೈಂಡ್ ಮಿಕ್ಸ್ ಮಾಡಿ ಕೊಡಬೇಕಲ್ಲ. ಪ್ಯಾನಿಗೆ ಸಾಕಾಗುತ್ತಲ್ಲ? ಸಾಕು. ಅದು ಬೆಲ್ಲ ಹಾಕುವಾಗ ಸ್ವಲ್ಪ ನೀರು ಆಗ್ತದಲ್ಲ, ಹಾಗಾಗಿ ಸ್ವಲ್ಪ ಒಂಚೂರು ಬಿಸಿ ಮಾಡಿದರೆ ಅದು ಸ್ವಲ್ಪ ಗಟ್ಟಿ ಬರ್ತದೆ. ಹೌದು, ಚೆನ್ನಾಗಿರುತ್ತೆ. ಏಕೆ ತುಪ್ಪ ಏನಾದರೂ ಹಾಕಬೇಕಾ? ಇಲ್ಲ ಇಲ್ಲ, ಹಾಗೆ ತೆಂಗಿನಕಾಯಲ್ಲಿ ಸ್ವಲ್ಪ ಆಯಿಲ್ ಬಿಡುತ್ತಲ್ಲ. ಹೌದು, ಅದು ಬೆಲ್ಲ ಹಾಕಿ ಸ್ವಲ್ಪ ನೀರು ಆಗ್ತದಲ್ಲ, ಹಾಗೆ. ಇಲ್ಲಾದರೆ ಕೆಲವರು ಇದು ಹಾಕ್ತಾರೆ, ಎಂತ ಉರಿಗಡಲೆ ಪುಡಿ ಮಾಡಿ ಅದಕ್ಕೆ ನೀರಾದರೆ ಸ್ವಲ್ಪ ಗಟ್ಟಿ ಬರಲಿಕ್ಕೆ. ಗಟ್ಟಿ ಬರಲಿಕ್ಕೆ. ಈಗ ಸ್ವಲ್ಪ ಬಿಸಿ ಆಗಬೇಕಲ್ಲ, ಅಂದರೆ ಸ್ವಲ್ಪ ಗಟ್ಟಿ ಆದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಆಗ್ತದೆ. ಚೆನ್ನಾಗಿರುತ್ತೆ. ಹೌದು, ಇಲ್ಲಾಂದರೆ ನೀರು ಆಗ್ತದೆ ಅಲ್ಲ ಸ್ವಲ್ಪ. ನಾವು ಇದಕ್ಕೆ ಮಾತ್ರ ಈ ಥರ ಬೇಯಿಸಿ ಮಾಡೋದು ಅಂತ ಇದ್ರೆ ಏನು ಕಾಯಿ ಬೆಲ್ಲ ಎಲ್ಲ ನಾವು ಈಗ ನೀರ್ದೋಸೆಗೆಲ್ಲ ತಿಂತೇವಲ್ಲ, ಅದು ಹಾಗೆ ಅದಾಗೆ. ಹೌದೌದು, ಅದು ಹಾಗೆ. ಬೇಕಾದ್ರೆ ಇದಂದರೆ ಅದು ಹೂರಣಕ್ಕೆ ಹಾಕಲಿಕ್ಕೆ ಗಟ್ಟಿ ಇದ್ದರೆ ಒಳ್ಳೇದು. ಇಲ್ಲದ್ರೆ ಅದು ಲಟ್ಟಿಸುವಾಗ ನೀರಾದರೆ ಮತ್ತೆ ಹೊರಗೆ ಬರ್ತದಲ್ಲ. ಸಾಕು, ಈಗ ಗಟ್ಟಿಯಾಗಿ ಬರೋದಾ? ಬೆಲ್ಲಕ್ಕಾಯಿ ಅಂತ ಹೇಳೋದಲ್ಲ, ಗಟ್ಟಿ ಆಗ್ತಾ ಬಂತು. ಸಾಕು. ಇದೀಗ ಸ್ವಲ್ಪ ತಣ್ಣಗಾಗಬೇಕು. ಓಕೆ, ಇದು ಸ್ವಲ್ಪ ತಣ್ಣಗಾಗಬೇಕು. ಒಂದು 10 ನಿಮಿಷ ಆದರೂ ಬೇಕಾಗ್ತದೆ. ನಾನು ಹಾಗಾಗಿ ಅದು ಹೂರಣ ಮಾಡಿ ತಂದಿದ್ದೆ, ರೆಡಿ ಮಾಡಿ ತಂದಿದ್ದೆ. ಅದಂದರೆ ತುಂಬ ತಣ್ಣಗಾಗಬೇಕಲ್ಲ. ಈಗ ಸೈಡ್ ಇಡೋಲ್ಲ. ಓಕೆ, ಈಗ ನೀವು ರೆಡಿ ಮಾಡಿ ಇಟ್ಟಿದ್ದೆ. ಓಕೆ, ಫಸ್ಟ್ ಸ್ವಲ್ಪ ಕೈಗೆ ಎಣ್ಣೆ ಹಾಕಿ ಸ್ವಲ್ಪ ಉಂಡೆ ಮಾಡಿ. ಓಕೆ, ಇದು ನೀವು ಮೈದಾ ಮತ್ತೆ ಏನು ಅಷ್ಟೇ, ಮೈದಾ ಮತ್ತು ಉಪ್ಪು ಹಾಕಿ ಎಣ್ಣೆ ಹಾಕಿ ಕಲಸಿಟ್ಟಿರೋದು. ಮತ್ತು ಸ್ವಲ್ಪ ಇದು ಯಾವುದು ಅರಿಶಿಣ ಸ್ವಲ್ಪ. ಅರಿಶಿಣ ಕಲರಿಗೆ ಅಂತೇಳಿ? ಕಲರ್, ಹೌದು. ಈಗ ಇದು ಹೂರಣ ಮಾಡ್ತೇನೆ. ಓಕೆ, ಉಂಡೆ ಮಾಡಿ ಇಡಬೇಕು. ಉಂಡೆ ಅಂತೂ ರೆಡಿಯಾಗಿದೆ. ಈಗ ಹೂರಣವನ್ನು ಹಾಕಿ ಹೋಳಿಗೆ ಥರ ಲಟ್ಟಿಸ್ಕೊಳ್ಬೇಕಲ್ಲ. ಹೀಗೆ ಮಾಡಿ ಇಟ್ಟರೆ ಒಳ್ಳೇದಾಗ್ತದೆ, ಬೇಗ ಆಗ್ತದೆ. ಉಂಡೆ ಎಲ್ಲ ಮಾಡಿಟ್ಟು ಅಷ್ಟು ನೀವು ಇದು ಹಾಕ್ತೀರಾ ಏನು ಕಾಯಿ ಅಷ್ಟು ಹಾಕ್ತೀರಲ್ಲ?
ಓಕೆ, ಸೇಮ್ ನಾವು ಏನು ಎಷ್ಟು ಹೂರಣ ತಗೊಂಡಿದ್ವಿ ಅಷ್ಟೇ ಕಾಯಿ ಬೆಲ್ಲ ಹಾಕ್ತೀವಿ. ಈಗ ಇದಕ್ಕೆ ಅದು ಸ್ವೀಟ್ ಹಾಕಬೇಕು. ಹಾಂ, ಒಳಗಡೆ ಅಲ್ಲ. ಹಾಂ. ಹ್ಞೂ ಹ್ಞೂ ಹ್ಞೂ. ಹಾಂ ಹಾಂ, ಆ ಥರ ರೆಡಿ ಮಾಡ್ಕೊಳ್ಬೇಕಲ್ಲ. ಹಾಂ. ಈಗ ಚೆನ್ನಾಗಿ ತಟ್ಟಬೇಕಲ್ಲ. ನಾವು ಅದು ಫ್ಯಾನ್ ಇಡಿ ಸಿಮ್ಮಲ್ಲಿ, ಫ್ಯಾನ್ ಒಂದೊಂದು ಫ್ರೈ ಮಾಡ್ಬೋದು, ಬೇಗ ಆಗ್ತದೆ. ಓಕೆ. ಸಿಮ್ಮಲ್ಲಿ ಇಡಿ. ಹ್ಞೂ. ನೋಡಿ ಆ ಥರ ಕೈಯಲ್ಲೇ ತಟ್ಕೊಳ್ಳೋದಲ್ಲ. ಲಟ್ಟಿಸ್ಬೋದು. ನಾನು ಹೀಗೆ ಅಭ್ಯಾಸ ಆಗಿದೆ, ಇದು ಬೇಗ ಆಗ್ತದೆ ನನಗೆ. ಹೌದು, ಇದು ಚೆನ್ನಾಗಿ ಬರುತ್ತೆ ನೋಡಿ. ಹಾಂ, ಚಂದ ಬರ್ತದೆ. ಲಟ್ಟಿಸುವಾಗ ಒಂಚೂರು ಶೇಪ್ ಎಲ್ಲ ಹಾಂ, ಆ ಕಡೆ ಈ ಕಡೆ ಆಚೆ ಆಗ್ತದೆ. ಅದಕ್ಕೆ ನಾನು ಹೀಗೆ ನಿಮಗಂತೂ ಕರೆಕ್ಟಾಗಿ ಪ್ರಾಕ್ಟೀಸ್ ಆಗಿದ್ದಾಗೆ ಕಾಣ್ತದೆ. ಅದು ಬಿಸಿ ಆಗಲಿ, ನಾನು ಇನ್ನೊಂದು ಹೀಗೆ ಉಂಡೆ ಮಾಡಿ ಇಡ್ತೇನೆ. ಓಕೆ. ಕಡಲೆಬೇಳೆ ಒಳಗೆ ಕೂಡ ಹೀಗೆ ಅಲ್ಲ. ಹಾಂ, ಕಡಲೆಬೇಳೆ. ಹೌದು, ನೀವು ಇದಕ್ಕೆ ಮೈದಾ ಅಲ್ಲ, ಅದಕ್ಕೂ ಮೈದಾನೆ ಸೇಮ್ ಹಾಗೆ. ಇದು ತೆಂಗಿನಕಾಯಿ ಹಾಕ್ಲಿಕ್ಕೆ, ಅದರಲ್ಲಿ ಕಡಲೆಬೇಳೆ ಹಾಕ್ಲಿಕ್ಕೆ. ಹೌದು ಹೌದು ಹೌದು. ಆದರೆ ಇದರಲ್ಲಿ ಟೇಸ್ಟ್ ಚೆನ್ನಾಗಿ ಬರ್ಬೋದು. ಹಾಂ, ತೆಂಗಿನಕಾಯಿ ಕೆಲವರಿಗೆ ತೆಂಗಿನಕಾಯಿ ಇಷ್ಟ ಆಗ್ತದೆ, ಕೆಲವರಿಗೆ ಕಡಲೆಬೇಳೆ. ಹಾಂ, ಕಡಲೆಬೇಳೆ ಅಂದರೆ ಇದು ಬೆಲ್ಲದಲ್ಲಿ ಮಾಡಿದರೆ ಒಳ್ಳೆ ಟೇಸ್ಟು, ಚೆನ್ನಾಗಿರುತ್ತೆ ಕಡಲೆಬೇಳೆ. ಸಕ್ಕರೆಯಲ್ಲಿ ಅಷ್ಟು ಇದಾಗೋದಿಲ್ಲ. ಹಾಂ, ಅದೇ ಟೇಸ್ಟು ಹಾಂ, ಬೆಲ್ಲದಲ್ಲಿ ಮಾಡಿದರೆ ಬೆಲ್ಲದಲ್ಲಿ ಟೇಸ್ಟು ಇದೆ. ನಿಮ್ಮ ಮನೆಯಲ್ಲೆಲ್ಲ ಈ ಥರದ್ದೆಲ್ಲ ಮಾಡ್ತಾ ಇರ್ತೀರಾ? ಹಾಂ, ಮಾಡ್ತಾ ಇರ್ತೇನೆ. ಈಗ ಹಾಕ್ತೇನೆ. ಹಾಂ, ಸರಿ. ಸ್ವಲ್ಪ ಗೀ ಹಾಕಿ, ಸ್ವಲ್ಪ ತುಪ್ಪ ಬೇಕಲ್ಲ. ನಾವು ತುಪ್ಪ ಅಂತ ಬಂದಾಗ ಸ್ವಲ್ಪ ರೌಂಡಿಗೆ ಕೇಸರಿಯವರ ಶುದ್ಧ ಹಸಿನ ತುಪ್ಪ. ಸ್ಲೋ ಇರಲಿಲ್ಲ. ಹಾಂ, ಸ್ಲೋ ಇರಲಿ, ಇದು ಬೇಗ ಇದಾಗ್ತದೆ. ಹಾಂ, ಅದೇ ನಾವು ತೆಳು ಮಾಡಿದ ಕಾರಣ ಎಷ್ಟು ಸ್ಲೋ ಆಗಿ ಇಟ್ಟರೆ ಹಾಂ, ಅಷ್ಟು ಒಳ್ಳೆಯದಲ್ಲ. ಹಾಕ್ತೀರಾ? ಕೊಂಡು ನೋಡಲಿಕ್ಕೆಲ್ಲ ಬಿಡೋದಿಲ್ಲಲ್ಲ ನೀವು. ಹಾಂ, ಎಸ್. ಹಾಕಿ. ಹೀಗೆ ಮಾಡಿ ಇಟ್ಟರೆ ಮತ್ತೆ ಬೇಗ ಬೇಗ ಆಗ್ತದೆ. ಹಾಂ, ಬೇಗ ಬೇಗ ಅದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳೋಲ್ಲ. ಅದೇ ನಾವು ಹಬ್ಬ ಈ ಥರದ ಕಾರ್ಯಕ್ರಮ ಎಲ್ಲ ಬಂದಾಗ ಈ ಥರದೊಂದು ಕಾಯಿಯ ಹೋಳಿಗೆ ಮಾಡಿದರೆ ಸ್ವೀಟ್ ಅಂತೂ ಗಮ್ಮತ್ತೇ ಇರ್ಬೋದು. ಓಕೆ, ಚೂರು ಗೀ ಹಾಕಿ ಮೇಲೆ. ಸರಿಯಾಗುತ್ತಾ? ಹಾಂ, ಸರ್. ನಿಮ್ಮ ಮನೆಯಲ್ಲೆಲ್ಲ ಈ ಥರ ಹೆಲ್ಪಿಗೆಲ್ಲ ಯಾರು ಬರ್ತಾರೆ? ಹಾಂ, ಮಗ ಬರ್ತಾನೆ, ಚಿಕ್ಕವನು, ಅವನಿಗೆ ಭಾರಿ ಇಂಟ್ರೆಸ್ಟು. ಈ ಥರ ಕಾಯಿ ಹಾಕಿ ಮಾಡಿಕೊಟ್ರೆ ಹೌದು, ಎಲ್ಲರಿಗೂ ಇಂಟ್ರೆಸ್ಟ್. ಆಯ್ತು, ಅದು ಇದೆ. ಸಾಕಾಗುತ್ತಾ? ಸಾಕು ಸಾಕು. ನೋಡಿ, ಸ್ವಲ್ಪ ಉಬ್ಬಿ ಬರುತ್ತಲ್ಲ ಅದು. ಹಾಂ, ಉಬ್ಬಿ ಬರ್ತದೆ. ಚೆನ್ನಾಗಿ ಬರುತ್ತೆ ನೋಡಿ. ತೆಗೆದುಕೊಳ್ಳೋದಾ? ಹಾಂ, ಓಕೆ. ಓಕೆ, ಎಸ್. ಚೂರು ಗೀ ಹಾಕಿ. ಸಾಕು. ಉಬ್ಬ ಬರ್ತಾ ಉಂಟು. ಹೌದು, ತೆಂಗಿನಕಾಯಿ ಹಾಕಿದ ಕಾರಣ. ಅದು ತೆಂಗಿನಕಾಯಿ ಅಲ್ಲ, ನಾವು ಇಟ್ಟು ಕಲಸಿ ಇಟ್ಟು ಅದರಲ್ಲಿ ಬರೋದು ಅದು. ಹಾಂ, ಬೇಗ ಕಲಸಿ ಇಟ್ಟಿದ್ರೆ ತುಂಬ ಸಾಫ್ಟಾಗಿ ಚಂದ ಬರ್ತದೆ. ಸಾಕು. ಸಾಕಾ? ಓಕೆ, ಸರ್ವ್ ಮಾಡ್ಕೊಳ್ಳೋದಲ್ಲ. ಓಕೆ, ಬಿಸಿ ಬಿಸಿಯಾದ ಕಾಯಿ ಹೋಳಿಗೆ ರೆಡಿ. ಅಲ್ಲ. ಅದಕ್ಕೆ ಮತ್ತೆ ತುಪ್ಪ ಹಾಕಿ ಸಹ ನಾವು ತಿನ್ನುವಾಗ ತುಪ್ಪ ಹಾಕಿದ್ರೆ ಒಳ್ಳೇದು. ಕಾಯಿಸುವಾಗಲೂ ಕೂಡ ಸ್ವಲ್ಪ ತುಪ್ಪ ಹಾಕಿದ್ರೆ, ಈಗ ಅಂದ್ರೆ ಎಕ್ಸ್ಟ್ರಾ ತುಪ್ಪ ಬೇಕಿದ್ರೆ ಹಾಕಿ ಹಾಕಿ ತಿಂದ್ರೆ ಒಳ್ಳೇದಾಗ್ತದೆ. ಹಾಕಿ ತಿಂದ್ರೆ ಒಳ್ಳೇದಲ್ಲ. ಮತ್ತೆ ಇದು ಬಿಸಿ ಬಿಸಿ ತಿಂದರೆ ಇನ್ನೂ ಒಳ್ಳೇದಾಗ್ತದೆ. ಹೌದು, ಪರಿಮಾಣ ಕೂಡ ಗಮ್ಮತ್ತ ಬರ್ತದೆ. ಒಂದು ತೆಂಗಿನಕಾಯಿದು ಏನೋ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತುಂಟು. ಕಾಯಿಗಳಿಗಂತೂ ರೆಡಿ. ಟೇಸ್ಟ್ ನೋಡೋಲ್ಲ ಹಾಗಾದ್ರೆ. ಓಕೆ, ವೀಣಾ ಮ್ಯಾಮ್ ಸಾಕಾಗಿರುವಂತಹ ಬಿಸಿ ಬಿಸಿಯಾದಂತಹ ಕಾಯಿ ಹೋಳಿಗೆ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬಾರಿ.
ಕಾಯಿ ಹೋಳಿಗೆ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ತೆಂಗಿನ ತುರಿಗೆ ಬೆಲ್ಲ ಹಾಗೂ ಏಲಕ್ಕಿ ಸೇರಿಸಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣವನ್ನು ಹುರಿದು 5 ರಿಂದ 10 ನಿಮಿಷ ಬೇಯಿಸಿ. ಬಳಿಕ ಮೈದಾ ಹಿಟ್ಟು, ಚಿಟಕಿ ಉಪ್ಪು, ಅರಿಶಿನ ಪುಡಿ, ಎಣ್ಣೆ, ಸ್ವಲ್ಪ ನೀರು ಹಾಕಿ ಅಂಟು ತಯಾರಿಸಿಕೊಳ್ಳಿ. ಅಂಟನ್ನು 1 ಗಂಟೆಗಳ ಕಾಲ ನೆನೆಯಲು ಇಡಿ. ಅನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ತಯಾರಿಸಿದ ಹೂರಣ ತುಂಬಿ ಸಾರಿಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕಾಯಿ ಹೋಳಿಗೆ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.